ಉತ್ತಮ ಶಿಕ್ಷಣ ಅನ್ನೋದು ಎಲ್ಲ ಹೆತ್ತವರ ಕನಸು. ನಮ್ಮಲ್ಲಿ ಬೇಕಾದಷ್ಟು ವಿದ್ಯಾಸಂಸ್ಥೆಗಳಿವೆ. ಆದರೂ ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅವಲಂಬಿತರಾಗಿರೋದು ನಗರ ಪ್ರದೇಶದ ವಿದ್ಯಾಸಂಸ್ಥೆಗಳನ್ನು. ಇದನ್ನು ಅರಿತುಕೊಂಡ ಇಲ್ಲೊಂದು ವಿದ್ಯಾಸಂಸ್ಥೆ ಒಂದು ವಿನೂತನವಾದ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನು ಆರಂಭಿಸಿದೆ. ಅದುವೇ ಪುತ್ತೂರು ಹೊರವಲಯದ ಮಧುರಾ ಇಂಟರ್ನ್ಯಾಷನಲ್ ಸ್ಕೂಲ್. ಪುತ್ತೂರು ಹೊರವಲಯದ ಈಶ್ವರಮಂಗಲ ಮೇನಾಲದ ಹಚ್ಚ ಹಸಿರಿನ ನೈಸರ್ಗಿಕ ಸೌಂದರ್ಯದ ಮಧ್ಯೆ ಕಂಗೊಳಿಸುವ ಪ್ರಕೃತಿಯ ನಡುವೆ ಇರುವ ಈ ವಿದ್ಯಾಸಂಸ್ಥೆಯು ಗ್ರಾಮೀಣ ಭಾಗದ ಸುಸಜ್ಜಿತ ಶಾಲೆಯಾಗಿದೆ. ಮೇನಾಲದ ಸುಮಾರು 15 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಶಾಲೆಯಲ್ಲಿ ಸದ್ಯ 8ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಪಡೆಯುವ ಎಲ್ಲ ವ್ಯವಸ್ಥೆ ಇದೆ. ಹಂತ ಹಂತವಾಗಿ ಇದನ್ನ ಪದವಿ ಕಾಲೇಜಿನವರೆಗೆ ಏರಿಸುವ ಧ್ಯೇಯ ಶಾಲಾ ಆಡಳಿತ ಮಂಡಳಿಯದ್ದು. ವಿದ್ಯಾರ್ಥಿಗಳಿಗೆ ಶಿಕ್ಷಣದೊಂದಿಗೆ ಆಧುನಿಕ ಜಗತ್ತಿನಲ್ಲಿ ಎದುರಾಗಬಹುದಾದ ಸವಾಲುಗಳು, ಪಠ್ಯೇತರ ವಿಷಯಗಳನ್ನು ಇಲ್ಲಿ ಕಲಿಸಿಕೊಡಲಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ಈ ರಾಷ್ಟ್ರದ ಸರ್ವಶಕ್ತ ಪ್ರಜೆಯನ್ನಾಗಿ ರೂಪಿಸುವುದು ಮಧುರಾ ವಿದ್ಯಾಸಂಸ್ಥೆಯ ಮೂಲ ಉದ್ದೇಶ. ಮೇನಾಲದಲ್ಲಿರ್ತಕ್ಕಂಥ ಮಧುರಾ ಇಂಟರ್ನ್ಯಾಷನಲ್ ಸ್ಕೂಲ್ ಇಲ್ಲಿ ಕೇವಲ ಮಗುವಿನ ಬೌದ್ಧಿಕ ಬೆಳವಣಿಗೆಗೆ, ಮಗುವಿನ ಮೆದುಳಿನ ಬೆಳವಣಿಗೆಗೆ ಮಾತ್ರ ಮಹತ್ವ ಕೊಡದೆ, ಮಗು ಅದರ ಮನಸ್ಸು ಬೆಳೀಬೇಕು, ಬೌದ್ಧಿಕವಾಗಿ ಅದು ಗಟ್ಟಿಯಾಗಬೇಕು, ಭಾವನಾತ್ಮಕವಾಗಿ ಮಗುವಿನ ಹೃದಯ ಅದು ಅರಳಬೇಕು, ಮಗುವಿನಲ್ಲಿ ಎಲ್ಲ ನಮೂನೆಯ ಮಾನವೀಯತೆಯ ಮಗು ಒಂದು ಉತ್ತಮ ಮನುಷ್ಯ ಆಗಬೇಕು, ಉತ್ತಮ ಪ್ರಜೆ ಆಗಬೇಕು, ಈ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥ ವ್ಯಕ್ತಿತ್ವ ಆಗಬೇಕು, ಈ ದೇಶದ ಒಂದು ಅವಿಭಾಜ್ಯ ಒಂದು ಅಂಗವಾಗುವ ರೀತಿಯಲ್ಲಿ ಒಂದು ದೇಶ ಕಟ್ಟುವಂಥ ವಿದ್ಯಾರ್ಥಿಗಳಾಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಮಗುವಿನ IQ, ಮಗುವಿನ EQ, ಮಗುವಿನ SQ ಈ ಮೂರಕ್ಕೂ ಕೂಡ ಇವತ್ತು ವಿಶೇಷವಾದಂಥ ಒತ್ತನ್ನು ಕೊಟ್ಟು ಆ ರೀತಿಯ ಪರಿಸರದಲ್ಲಿ ಬರೀ ಆಟ ಅಲ್ಲ, ಬರೀ ಕಲಿಕೆ ಮಾತ್ರ ಅಲ್ಲ, ಕಲಿಕೆ ಮತ್ತು ಆಟ, ಮಗುವಿಗೆ ನಲಿಯುತ್ತಾ, ಕುಣಿಯುತ್ತಾ, ಕುಪ್ಪಳಿಸುತ್ತಾ, ಆಟಾಡುತ್ತಾ ಕಲಿತಕ್ಕಂಥ ಒಂದು ಸುಂದರ ಒಂದು ವ್ಯವಸ್ಥೆ, ಒಂದು ವಾತಾವರಣ ಇವತ್ತು ಮಧುರಾ ಶಿಕ್ಷಣ ಸಂಸ್ಥೆಯಲ್ಲಿ ಇದೆ. ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸುವುದಕ್ಕೆ ಮಾತ್ರವಲ್ಲದೆ ಅವರ ಮುಂದಿನ ಬದುಕು ರೂಪಿಸಬೇಕು ಎನ್ನುವುದಕ್ಕೆ ಅನ್ವರ್ಥನಾಮ ಮಧುರಾ ಇಂಟರ್ನ್ಯಾಷನಲ್ ಸ್ಕೂಲ್. ಮುಂದಿನ ದಿನಗಳಲ್ಲಿ ಮನೆಯ ನೆನಪು ಕಾಡದಂತೆ ಸಕಲ ಸೌಕರ್ಯ ಹೊಂದಿರುವ ವಸತಿ ಶಾಲೆ ಮಾಡಬೇಕೆಂಬ ಉದ್ದೇಶ ಹೊಂದಿರುವ ಸಂಸ್ಥೆಯ ಚೇರ್ಮನ್ ಮೊಹಮ್ಮದ್ ಹನೀಫ್ ಇಲ್ಲಿಯೇ ಟೀಚರ್ಸ್ ಟ್ರೈನಿಂಗ್ ಸೆಂಟರ್, ಸ್ನಾತಕೋತ್ತರ ಪದವಿ ಕೇಂದ್ರ, ಇನ್ನಿತರ ಕೌಶಲ್ಯಾಭಿವೃದ್ಧಿ ಕೋರ್ಸ್, ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜು ನಿರ್ಮಿಸಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ. ನಾವು ಮಧುರಾ ಎಜುಕೇಷನ್ ಟ್ರಸ್ಟ್ 2018ರಲ್ಲಿ ಸ್ಥಾಪಿಸಿದ್ದೇವೆ. ಅದರ ಅಧೀನದಲ್ಲಿ 2018-19ರಿಂದ ಮಧುರಾ ಇಂಟರ್ನ್ಯಾಷನಲ್ ಸ್ಕೂಲ್ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. LKGಯಿಂದ ಪ್ರಾರಂಭವಾಗಿ ಈಗ 8ನೇ ತರಗತಿ ತನಕ ಇಲ್ಲಿ ವಿದ್ಯಾರ್ಥಿನಿಗೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ PU ಸೆಕ್ಷನ್, ಡಿಗ್ರಿ ಸೆಕ್ಷನ್, ತಾಂತ್ರಿಕ ತರಬೇತಿ ಕಾಲೇಜು, ಟೀಚರ್ಸ್ ತರಬೇತಿ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ, ಮೆಡಿಕಲ್ ಕಾಲೇಜು ತನಕ ಹೋಗುವ ಒಂದು ಉದ್ದೇಶವಿದೆ. ಬಹುಶಃ ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತವಾಗಿಯೂ ಅದನ್ನು ಸಾಧಿಸುವ ಒಂದು ಮನಸ್ಸು ನಮಗಿದೆ. ಉತ್ತಮವಾದ ಆಡಳಿತ ಸಮಿತಿ ಇದೆ, ಅದೇ ರೀತಿ ಸಲಹಾ ಸಮಿತಿ ಇದೆ, ನಿರ್ದೇಶಕ ತಂಡ ಇದೆ. ಶೈಕ್ಷಣಿಕವಾಗಿ ನಾವು ಇನ್ನೂ ಮುಂದಕ್ಕೆ ಹೋಗಲು ಪ್ರತಿಷ್ಠಿತ ಲೀಡ್ ಸಂಸ್ಥೆಯೊಂದಿಗೆ ಈಗಾಗಲೇ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಅದು ಕೂಡ ಅನುಷ್ಠಾನಗೊಳ್ಳಲಿದೆ. ಬಹುಶಃ ನಮ್ಮ ಯೋಜನೆಗಳಿಗೆ ಎಲ್ಲ ಯೋಜನೆಗಳು ಉತ್ತಮವಾಗಿ ಮೂಡಿ ಬರಲಿಕ್ಕೆ ಇಲ್ಲಿಯ ಊರಿನವರ ಮತ್ತು ಪೋಷಕರ ಸಹಕಾರ ತುಂಬ ಅತ್ಯಗತ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗೆ AS ಸಂಸ್ಥೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದು 8ನೇ ತರಗತಿಯಿಂದಲೇ IAS, IPS ನಂತಹ ಪರೀಕ್ಷೆಗೆ ಮಕ್ಕಳನ್ನು ಸಜ್ಜುಗೊಳಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ. We prepare dynamic and caring citizens of tomorrow who will be morally committed to the progress of the nation. ವಿದ್ಯೆ ಮತ್ತು ಶಿಸ್ತು ಜೊತೆಗಿಟ್ಟು ವಿದ್ಯಾರ್ಥಿಗಳನ್ನ ರೂಪಿಸ್ತಾ ಇರುವ ಮಧುರಾ ಸಂಸ್ಥೆಯಲ್ಲಿ ಅರ್ಹ ಮತ್ತು ಅನುಭವಿ ಬೋಧನಾ ವರ್ಗವಿದೆ.
ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಇವರದ್ದು ಪ್ರಮುಖ ಪಾತ್ರ. I would like to introduce this Madhura International School for all parents, because my son also studying here in the first grade. One of the best school in this location, and then good education system, and then caring of the teachers, and then transportation, everything is good. And then 2022-2023 they are going for a lead classrooms for the smart classes, for the better education system, and one of the best campus. One of the best campus. I refer all the parents on this school. ಉನ್ನತ ಮಟ್ಟದ ಬೋಧನಾ ವ್ಯವಸ್ಥೆಯೊಂದಿಗೆ ವಿದ್ಯಾರ್ಥಿಗಳಿಗೆ ಬೇಕಾದ ಲೈಬ್ರರಿ, ಪ್ರಯೋಗಶಾಲೆ, ಕಂಪ್ಯೂಟರ್ ಶಿಕ್ಷಣ, ದೈಹಿಕ ಶಿಕ್ಷಣ, ಇನ್ನಿತರ ಪಠ್ಯೇತರ ಚಟುವಟಿಕೆಗಳು ಇಲ್ಲಿದೆ. ಈಗಾಗಲೇ ಸಂಸ್ಥೆಯ ಹಲವು ವಿದ್ಯಾರ್ಥಿಗಳು ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಸ್ಪರ್ಧೆಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದು ವಿದ್ಯಾಸಂಸ್ಥೆಯ ಕೀರ್ತಿಯನ್ನ ಬೆಳಗಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. When we took admission for my son in 2019, I was very confused about the school. But after few weeks, I realized that this is the place for our son, because they are providing quality education, very good transportation, and very good caring also. Now I can say proudly, my son improvised a lot from the school. So undoubtedly, I can suggest you all parents, Madhura International School, the great place to grow. ಅತ್ಯುತ್ತಮ ಸಾಕ್ಷರ ಜಗತ್ತನ್ನ ನಿರ್ಮಿಸುವ ಸಲುವಾಗಿ ಸ್ಮಾರ್ಟ್ ಕ್ಲಾಸ್ಗೆ ಈಗಾಗಲೇ ಲೀಡ್ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಕರಾಟೆ, ಕ್ಲಾಸಿಕಲ್ ಮತ್ತು ವೆಸ್ಟರ್ನ್ ನೃತ್ಯ ಸೇರಿದಂತೆ ಸುಸಜ್ಜಿತ ಈಜುಕೊಳದಲ್ಲಿ ನುರಿತ ಈಜುಗಾರರಿಂದ ಈಜು ತರಬೇತಿಯನ್ನ ನೀಡಲಾಗುತ್ತದೆ. ಮಾತ್ರವಲ್ಲದೆ ಪೋಷಕರೊಂದಿಗೆ ನಿರಂತರ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ವಿದ್ಯಾರ್ಥಿ ಜೀವನದ ಎಲ್ಲಾ ಹಂತಗಳಲ್ಲಿಯೂ ಗುಣಮಟ್ಟದ ಶಿಕ್ಷಣ, ಪ್ರತಿಭೆಗಳಿಗೆ ಪ್ರೋತ್ಸಾಹ, ಆವಿಷ್ಕಾರಗಳು ಮತ್ತು ಸೃಜನಶೀಲತೆಗೆ ಉತ್ತೇಜನ, ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ನಿರಂತರ ಪ್ರಯತ್ನದಿಂದಾಗಿ ಸಂಸ್ಥೆಯ ಹೆಸರು ಗಡಿಯಾಚೆಗೂ ಹರಡಿದೆ. ಈಗ ನಿಮಗೆ ಖಂಡಿತ ಅರ್ಥ ಆಗಿರಬಹುದು, ವೈ Parents wish and kids love to go Madhura International School.